ಕಾಂಗ್ರೆಸ್ನ ಆಡಳಿತದ ವ್ಯಾಪ್ತಿಯಲ್ಲಿ ನಡೆಯುವಂಥ ಭಾಳಷ್ಟು ವಿಚಾರಗಳ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಮತ್ತು ಆಡಳಿತದ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಧ್ಯಮದ ಭಾಳ ವಿಶೇಷವಾದಂಥ ಸಹಕಾರವನ್ನು ಬಯಸ್ತಾ ಇವತ್ತು ಮಂಗಳೂರಿನಲ್ಲಿ ಅಲ್ಲಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಅಂಗಡಿ ಗೂಡಂಗಡಿಗಳನ್ನು ತೆರೀತಾ ಇರುತ್ತೆ ಅಂತ ನಾವು ಕಾಣ್ತಾ ಇದ್ದೇವೆ. ನಾನಿವತ್ತು ಉಸ್ತುವಾರಿ ಸಚಿವರಿಗೆ ಅಥವಾ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಯ ಕಮಿಷನರಿಗೆ ಈ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ನೀವು ತಾರತಮ್ಯವನ್ನು ಯಾಕೆ ಮಾಡ್ತೀರಿ? ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂಥ ಕದ್ರಿ ಪಾರ್ಕ್ ಸಮೀಪದಲ್ಲಿ ನೀವು ಗೂಡಂಗಡಿಗಳನ್ನು ತೆರವು ಮಾಡಿದಿರಿ. ನಾರಾಯಣಗುರು ಸರ್ಕಲ್ನಿಂದ ಲೇಡಿಲ್ ಶಾಲೆಯ ಹೊರಭಾಗದಲ್ಲಿದ್ದರಿಂದ ಉರ್ವ ಸ್ಟೋರ್ ಭಾಗದಲ್ಲಿರುವಂಥ ಎಡಬದಿಯಲ್ಲಿರುವಂಥ ಎಲ್ಲ ಗೂಡಂಗಡಿಗಳನ್ನು ನಿನ್ನೆ ಮೊನ್ನೆ ತೆಗೆದಿರಿ. ಆ ಗೂಡಂಗಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಪುನರಪ್ಪಿ ಅದನ್ನು ಉಪಯೋಗ ಮಾಡಲಿಕ್ಕಾಗದಷ್ಟು ರೀತಿಯಲ್ಲಿ ಅದನ್ನು ಹುಡಿ ಮಾಡಿ ತಾವು ಕೊಂಡೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀರಿ. ಇವತ್ತು ಕಾಂಗ್ರೆಸ್ ನಾಯಕರು ಸೂಚಿಸಿದಂಥ ಕಡೆಗಳಲ್ಲಿ ಮಾತ್ರ ನೀವು ಈ ರೀತಿಯ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಿ. ಅವರು ಸೂಚಿಸುವಂಥ ಜಾಗವನ್ನು ನೀವು ಇವತ್ತು ಗೂಡಂಗಡಿಗಳನ್ನು ತೆರೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀರಿ. ಒಂದು ಕಡೆಯಿಂದ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಕಮ್ಯುನಿಸ್ಟ್ ಪಕ್ಷದವರು ಅವರ ಪಕ್ಷದ ಮೆಂಬರ್ಗಳಿರುವಂಥ ಗೂಡಂಗಡಿಗಳನ್ನು ತೆಗಿಲಿಕ್ಕೆ ಅವರು ಬಿಡಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿದ್ದಂಥವರ ಗೂಡಂಗಡಿ ತೆಗಿಲಿಕ್ಕೆ ಬಿಡಲ್ಲ. ಯಾರೋ ಬಡವರು ಎಲ್ಲೋ ಅಂಗಡಿಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಆದರೆ ನೀವು ಅದನ್ನು ತೆಗಿತೀರಿ. ನಾನು ಕೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲ, ಇಡೀ ಮಂಗಳೂರಿನಲ್ಲಿರೋ ಎಲ್ಲ ಗೂಡಂಗಡಿಗಳು ತೆಗಿಬೇಕು, ನ್ಯಾಯ ಎಲ್ರಿಗೂ ಒಂದೇ. ಇಲ್ಲ, ಎಲ್ರಿಗೂ ವ್ಯಾಪಾರ ಮಾಡಲಿಕ್ಕೆ ಬಿಡಬೇಕು. ಬೇಕಾಬೆಟ್ಟಿಯಾಗಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಗೂಡಂಗಡಿ ತೆಗೆಯುವಂಥದ್ದು. ಅವಾಗ ಗೂಡಂಗಡಿ ಇರುವಂಥ ಬಡವರಿಗೆ ಬೀದಿ ಬದಿಯಲ್ಲಿರುವಂಥವ್ರು ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಣಿಸ್ಕೊಳ್ತಾರೆ ಸ್ಥಳೀಯ ಶಾಸಕರುಗಳ ಪಾತ್ರ ಇದೆ ಅಂತೇಳಿ ಎಣಿಸ್ಕೊಳ್ತಾರೆ. ನಾನು ಕೂಡ ಹೇಳುವಂಥದ್ದು ಇಷ್ಟೇ ಏನು ಅಂತ ಕೇಳಿದ್ರೆ, ಈಗ ಮಾರ್ಕೆಟ್ ರೋಡ್ನಲ್ಲಿ ಇಷ್ಟೆಲ್ಲ ಅಂಗಡಿಗಳಿದೆ, ಲಕ್ಷಗಟ್ಟಲೆ ರೂಪಾಯಿ ಬಾಡಿಗೆ ಕೊಟ್ಟು ತೆಗೆದುಕೊಳ್ಳುವಂಥ ಅಂಗಡಿಗಳು ಲೇಡಿ ಗೋಚನ ಆಸ್ಪತ್ರೆಯ ಹೊರಗಡೆ ಮಾರ್ಕೆಟ್ ರೋಡಲ್ಲಿ, ಅಲ್ಲಿ ಅಷ್ಟೊಂದು ದೊಡ್ಡ PPP ಮಾಡೆಲ್ ಬಿಲ್ಡಿಂಗ್ ಆಗಿದೆ. ಆ ಲಕ್ಷಗಟ್ಟಲೆ ಪಾರ್ಕಿಂಗ್ ಕೊಟ್ಟು ಲಕ್ಷಗಟ್ಟಲೆ ಕಾರ್ಪೊರೇಷನ್ಗೆ ಆದಾಯ ಕೊಡುವಂಥ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮತ್ತು ಟ್ರೇಡ್ ಲೈಸೆನ್ಸಲ್ಲಿ ಆದಾಯ ಕೊಡುವಂಥ ಅಂಗಡಿ ಮುಗ್ಗಟ್ಟಿನ ಒಳಗಡೆ ಅಂಗಡಿ ಇದೆ ಮಾರ್ಕೆಟ್ ರೋಡಲ್ಲಿ. ಅದನ್ನು ಮುಟ್ಟು ಸಾಹಸ ಮಾಡಲ್ಲ. ನಮಗೆ ಬೇಕಾದ ಕಡೆಗಳಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳಿದ ಕಡೆಯಲ್ಲಿ ಈ ತಾರತಮ್ಯವನ್ನು ಮಾಡುವ ಅನ್ನೋದು ನಾನು ವಿರೋಧ ಮಾಡ್ತೇನೆ. ಮಾಡುವುದಾದರೆ ಕಾನೂನನ್ನು ಎಲ್ಲರಿಗೂ ಅಪ್ಲೈ ಮಾಡಿ. ಈ ಭಾರತದಲ್ಲಿ ಹುಟ್ಟಿದಂಥ, ಈ ಮಂಗಳೂರಿನಲ್ಲಿ ಹುಟ್ಟಿದಂಥ, ಈ ಕರಾವಳಿಯಲ್ಲಿ ಹುಟ್ಟಿದಂಥ, ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೆ ಕಾನೂನು ಒಂದೇ. ಆಡಳಿತ ಪಾರ್ಟಿಯ ವ್ಯಕ್ತಿಗಳು ಹೇಳಿದಾಗ ಕಾನೂನು ಬದಲು, ನಮ್ಮ ಕಾನೂನು ಬದಲು, ನಮಗೆ ಬೇಕಾದವರಿಗೆ ಕಾನೂನು ಬದಲು ಈ ರೀತಿ ಮಾಡುವುದ ತಾರತಮ್ಯದನ್ನೇ ನಾನು ಇದನ್ನು ಒಪ್ಪಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಕಾನೂನು ನಿಯಮಗಳು ಎಲ್ರಿಗೂ ಒಂದಾಗಿರಬೇಕು ಅಂತೇಳಿ. ಇನ್ನೊಂದು ನೋಡಿ, ಪಾಲಿಕೆಯ ಫ್ಲೆಕ್ಸ್ಗಳು ಬೇರೆ ಬೇರೆ ಪತ್ರಿಕೆ ಫ್ಲೆಕ್ಸ್ನ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಕಬಾರ್ದು, ಕಾನೂನು ಬಾಹಿರವಾಗಿ ಅಲ್ಲಲ್ಲಿ ಹಾಕಬಾರ್ದು, ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅವರ ಬೇಡಿಕೆ ಸರಿ ಇದೆ. ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತ ಮಾಡ್ತೇವೆ. ದಾರಿ ಉದ್ದಕ್ಕೂ ಫ್ಲೆಕ್ಸ್ ಹಾಕಿ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ, ಅದನ್ನು ಅಧಿಕಾರಿಗಳು ತೆಗೆಯುವಂಥ ತಾಕತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ. UT ಖಾದರ್ ಅವರು ಸ್ಪೀಕರ್ ಆದಂಥ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ. ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು, ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ. ನಿನ್ನೆ ಮೊನ್ನೆ ಐವಾನ್ ಡಿಸೋಜ್ ಅವರು ಹಾಕಿದ ಫ್ಲೆಕ್ಸ್ ಇತ್ತು. ಅವರ ಫ್ಲೆಕ್ಸನ್ನು ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗೆದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ. ನಾಳೆ 25 ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ. ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ, ಅದನ್ನು ಹರಿದುಕೊಂಡೋಗಿದ್ದಾರೆ. ನಾನು ಕೇಳುವಂಥದ್ದು,
ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕಲಿಕ್ಕೆ ಬಿಡದಿದ್ದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್. ಮೊನ್ನೆ ನಮ್ಮ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲ್ ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯ್ತಲ್ಲ, ಟೂರ್ನಮೆಂಟ್ ಆಯಿತು. ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ. ಕಾರ್ಪೊರೇಷನ್ಗಳಿಗೆ ಯಾವಾಗ ತಾಕತ್ತಿಲ್ವಾ? ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ? ನಾನು ಕೇಳುವಂಥದ್ದು, ಕಾಂಗ್ರೆಸ್ನವರದು ಇದ್ದು ಬಿ ಜೆ ಪಿಯವ್ರದ್ದು ಬಿಡಿ ಅಂತ ನಾನು ಕೇಳಲ್ಲ. ನಾವು ಕಾನೂನಿಗೆ ಗೌರವ ಕೊಡುವವರು. ಆದರೆ ದೈವಸ್ಥಾನದ ಯಾವುದ್ಯಾವುದು ತೆಗಿತೀರಿ ಅಂತ ಹೇಳಿದ್ರೆ, ಅವರು ದೇವರುಗಳಿಗಿಂತ ಜಾಸ್ತಿ, ದೈವದಕ್ಕಿಂತ ಜಾಸ್ತಿ ಈ ಅಧಿಕಾರಿಗಳಿಗೆ, ಈ ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖ್ಯನಾ? ಅಲ್ಲಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ತೆಗೆಯುವಂಥ ರೀತಿ ಮಾಡ್ತೀರಿ. ಈಗ ನಿನ್ನೆ ಐವಂಡಿಸೋದ್ರ ಒಂದು ಫ್ಲೆಕ್ಸ್ ಹಾಕಿದ್ರು. ಐವಂಡಿಸೋದ್ರ ಕಾರ್ಯಕ್ರಮ ಆದ ನಂತರ ತೆಗೆದ್ರು. ನಾನು ತೆಗೆದಿದ್ದೇವೆ ಅಂತೇಳಿ ತೋರಿಸ್ಕೊಡ್ತಾರೆ. ನಾನು ಕೇಳುವಂಥದ್ದು, ಇದರಲ್ಲಿ ತಾರತಮ್ಯ ಮಾಡಬೇಡಿ. ನೀವು ದೇವಸ್ಥಾನದವರದ್ದು ಬಿಡುವುದಿಲ್ಲ, ಕಾಂಗ್ರೆಸ್ನವ್ರದ್ದು ಬಿಡಬೇಡಿ, ಬಿ ಜೆ ಪಿಯವ್ರದ್ದು ಬಿಡಬೇಡಿ, ಹಿಂದೂಗಳದ್ದು ಬಿಡಬೇಡಿ, ಮುಸಲ್ಮಾನರದ್ದು ಬಿಡಬೇಡಿ, ಯಾರ್ದು ಬಿಡಬೇಡಿ, ಕ್ರೈಸ್ತರದ್ದು ಬಿಡಬೇಡಿ, ಎಲ್ಲರಿಗೊಂದೇ. ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಯಾಗ ಹಾಕಿದ್ರು ಕೂಡ ಕೆಲ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸನ್ನು ತೋರಿಸ್ಕೊಟ್ರು, ಬಂತದು, ಆದರೂ ತೆಗೆಯುವುದಿಲ್ಲ. ಹೆದರಿಕೆ. ಯಾಕಂತ ಹೇಳಿದ್ರೆ ಈ ಅಧಿಕಾರಿಗಳಿಗೆಲ್ಲ ಎತ್ತಂಗಡಿ ಮಾಡ್ತಾರೋ ಅಂಥೇಳಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ತಳಮಟ್ಟದ ಅಧಿಕಾರಿಗಳ ತನಕ ಈ ಹೆದರಿಕೆ ಇರ್ಬೋದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ ತಾಳಕ್ಕೆ ತಕ್ಕಂತೆ ಕುಣಿಯೋದಂತನೇ ಬಿಡಿ. ನಿಯಮಗಳಿದ್ದರೆ ಎಲ್ಲರಿಗೂ ತಾರತಮ್ಯ ಇದೆ, ಒಂದೇ ರೀತಿಯಲ್ಲಿ ಮಾಡಿ. ಅದರಲ್ಲಿ ಕೂಡ ಆಡಳಿತ ಅಂತೂ ಸಂಪೂರ್ಣ ವೈಫಲ್ಯ. ಮಹಾನಗರ ಪಾಲಿಕೆ ಕಮಿಷನರಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಮಾಡಿದೆ, ಹೇಳಿದೆ ಅವರಿಗೆ. ಒಂದು ಕಾಲದಲ್ಲಿ ನಮ್ಮ ಮಂಗಳೂರಿನ ಸ್ವಚ್ಛತೆ 5ನೇ ರ್ಯಾಂಕಿಂಗಲ್ಲಿತ್ತು. ಈಗ ಇಡೀ ಮಂಗಳೂರಿನಲ್ಲಿ ಅಲ್ಲಲ್ಲಿ ಡೆಬ್ರಿಸ್ಗಳು, ಅಲ್ಲಲ್ಲಿ ಕಸಗಳು, ಯಾರಿಗೂ ಸಾಮರ್ಥ್ಯ ಇಲ್ಲ ತೆಗೆಸುವಂಥದ್ದು. ಎಷ್ಟು ಸಲ ಬಾಯಿ ಪಡ್ಕೊಂಡು ಹೇಳಿದ್ರು ತೆಗೆಯುವಂಥ ಸಾಮರ್ಥ್ಯ ಇಲ್ಲ. ಇಡೀ ಮಂಗಳೂರಿನಲ್ಲಲ್ಲಿ ಕಸಗಳು. ಹೊರ ರಾಜ್ಯ, ಹೊರ ದೇಶದಿಂದ ಬಂದಂಥವರು, ಅದು ಕೂಡ ಈಗ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬರುವಂಥವ್ರು, ಇದನ್ನು ಕಂಡ್ರೆ ಏನು ಹೇಳ್ತಾರೆ ಹೇಳಿ? ಬಹಳ ದುಃಖ ಆಗತ್ತೆ. ಜಿಲ್ಲಾಧಿಕಾರಿಗಳು ಇದನ್ನು ಅವರಿಗೆ ಹೇಳುವಂಥದ್ದು. ಬೇರೆ ಎಲ್ಲ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ, ಇದು ಮಾಡಲಿಕ್ಕೆ ಬರಲ್ವಾ? ಸ್ವಚ್ಛತೆ ಮಾಡಲಿಕ್ಕೆ ನಾವಂತೂ ಕೇಳ್ಕೊಳ್ತಾ ಇದ್ದೇವೆ ನಿರಂತರವಾಗಿ. ಅದಾಯಿತು. ನಿನ್ನೆ ಕೂಡ ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಲ್ಲದೆ ದಿವಸಕ್ಕೊಂದು 10-15 ಜನರು ನನಗೆ ಕರೆ ಮಾಡ್ತಾರೆ. ಕೊಡಲಿಕ್ಕಾಗದಂಥ ಯೋಗ್ಯತೆ ಇಲ್ಲದಂಥ ಈ ಆಡಳಿತ ಕಾಂಗ್ರೆಸ್ ಸರ್ಕಾರ, ಮತ್ತು ಇವ್ರು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದು ಪ್ರಶ್ನೆ. ಒಟ್ಟಾರಾಗಿ ವಾರಗಟ್ಟಲೆ ಕುಡಿಯುವ ನೀರಿಲ್ಲ, ವಾರಗಟ್ಟಲೆ ಕಸ ಕೊಂಡೋಗೋರಿಲ್ಲ, ರಸ್ತೆಯಲ್ಲಿ ಬಿದ್ದ ಕಸ ಕೊಂಡೋಗೋದಿಲ್ಲ, ದಾರಿಯಲ್ಲಿಯೂ ಮನೆಗೆ ಬಂದು ಕಸ ಕೊಂಡೋಗುವಂಥ ವ್ಯಕ್ತಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದನ್ನು ನೋಡಲಿಕ್ಕೆ ಸಾಮರ್ಥ್ಯ ಇಲ್ಲದಂಥ ರೀತಿಯಲ್ಲಿದೆ. ನಾನು ನಿರಂತರವಾಗಿ ಅವರಿಗೆ ಸಭೆ ಮಾಡ್ತೇವೆ, ಅವರಿಗೆ ಹೇಳ್ತೇವೆ, ಆದರೆ ಅವರಿಗೆ ಯಾವುದೇ ಹೆದರಿಕೆ ಇಲ್ಲ. ಅದರ ಮಧ್ಯದಲ್ಲಿ ಜೈಲಿನ ಜಾಮರ ಬಗ್ಗೆ ಅಂತೂ ಕತೆ ಗೊತ್ತಿದೆ ನಿಮಗೆ. ಮೊನ್ನೆ ಪ್ರಶ್ನೆ ಹಾಕಿದ್ದೆ, ಖಾದರ್ ಅವರು ಹೇಳಿದ್ರು, ಈ ಪ್ರಶ್ನೆ ಎಷ್ಟು ಸಲ ಹಾಕ್ತೀರಿ ಮಾರ್ರೆ ಅಂತ ಕೇಳಿದ್ರು. ಮತ್ತು ಹೋಮ್ ಮಿನಿಸ್ಟರ್ ಕರೆದಿದ್ರು ನಾನು, ಇಲ್ಲ ಕಮ್ಮತ್ರ ನಾನು ಸರಿ ಮಾಡಿಕೊಡ್ತೀನಿ ಅಂತೇಳಿ. ಯಾವಾಗ ಮಾಡ್ತೀರಿ ಸರ್? ಈಗಾಗಲೇ 4 ಪ್ರತಿಭಟನೆಗಳಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನ ತಂದೆ, ಈಗಾಗಲೇ ಉಸ್ತುವಾರಿ ಸಚಿವರ ಗಮನ ತಂದೆ, ಈಗಾಗಲೇ ಗೃಹ ಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ, ಈಗಾಗಲೇ ಅಧಿವೇಶನದಲ್ಲಿ ಮಾತಾಡಿದೆ, ಈಗಾಗಲೇ ನ್ಯಾಯಾಲಯದ ವಕೀಲರ ಸಂಘ ಹೈಕೋರ್ಟಿನಲ್ಲಿ ಅರ್ಜಿಯೂ ಹಾಕಾಯಿತು, ರಿಟ್ ಹಾಕಿ ಆಯಿತು. ಇನ್ನೂ ಯಾವುದಾದ್ರೂ ಒಬ್ಬರಾದರೂ ಬಂದು ಇದನ್ನು ಸರಿಪಡಿಸ್ಕೊಳ್ಳುವಂಥ ಸಾಮರ್ಥ್ಯ ಮಾಡಿದ್ರ? ಸರಿಯಪ್ಪ, ಯಾವಾಗ ಮಾಡ್ತೀರಿ? ಕೆಲವಾರು ಮಾಧ್ಯಮದ ಕಚೇರಿಗಳು ಕೂಡ ಇದೆ, ಅವರು ಕೂಡ ಹೇಳ್ಕೊಳ್ತಾರೆ, ಸರ್ ನೀವೊಂದು ಪ್ರತಿಭಟನೆ ಮಾಡಬೇಕು, ಇನ್ನೂ ಸಹ ಮಾಡ್ತಾ ಇಲ್ಲ ಅಂತೇಳಿ ಕೆಲವು ಮಾಧ್ಯಮದವರು ನನಗೆ ಫೋನ್ ಮಾಡಿದರು. ಮೊನ್ನೆ ನಾನು ಪ್ರಶ್ನೆ ಹಾಕಿದ ಕೂಡಲೇ ಈ ಪ್ರಶ್ನೆಗೆ ನಾನು ಉತ್ತರ ಬೇರೆ ಅಂತ ಹೇಳೋ ದೃಷ್ಟಿಯಲ್ಲಿ ಆ ಪ್ರಶ್ನೆ ನನಗೆ ಕಾಲಿಂಗ್ ಅಟೆನ್ಷನಲ್ಲಿ ತಗೊಂಡಿಲ್ಲ. ಆವಾಗ ನಂತರ ಹೋಮ್ ಮಿನಿಸ್ಟರ್ನ ಕರೆದು ಮಾತಾಡಿದರು. ಕಮತ್ ನಾನು ಮಾಡ್ಕೊಡ್ತೀನಪ್ಪ, ಟೆನ್ಷನ್ ಮಾಡಬೇಡ ಅಂತ ಹೇಳಿದ್ರು. ಸರಿ, ಯಾವಾಗ ಮಾಡ್ಕೊಡ್ತೀರಿ ಅಂತ ಕೇಳಿದ್ರು. ಇಲ್ಲೆಲ್ಲ ಮಾಡ್ಕೊಡ್ತೀನಿ ಅಂತೇಳಿ. ಇನ್ನು ಏನು ಮಾಡ್ಬೇಕು ಹೇಳಿ? ನಮಗೆ ಜೈಲಿನ ಒಳಗಡೆ ಹೋಗಿ ಅದನ್ನು ತೆಗಿಲಿಕ್ಕೆ ಅಂತೂ ನಮಗೆ ಬಿಡಲ್ಲ. ನೀವು ಮಾಡಲ್ಲ. ಈ ರೀತಿ ಆಡಳಿತ ಮಾಡಿದರೆ ಯಾವ ರೀತಿಯ ಪರಿಸ್ಥಿತಿ ಬರುತ್ತೆ? ನೀವು ಇನ್ನೊಂದು ನೋಡಿ, ಮಂಗಳೂರಿನಲ್ಲಿ
ಮಹಾನಗರ ಪಾಲಿಕೆಯಲ್ಲಿ ಆ ಈ ಖಾತಾ ಅಂತೇಳಿ ಹೊಸ ಸಿಸ್ಟಮ್ ತಂದಾಕಿದೆ. ನಾನು 50 ಸಲ ಇದನ್ನು ಈ ಖಾತಾ ಈ ಸರ್ವರ್ಗಳು ವರ್ಕಿಂಗ್ ಕಂಡೀಷನಲ್ಲಿ ಸರಿಕಟ್ಟಿರಲ್ಲ, ಸರ್ವರ್ನ ಸಮಸ್ಯೆ ಮಹಾನಗರ ಪಾಲಿಕೆಯಲ್ಲಿ ಹೇಳಿದರೆ ಜಾಮರ್ ಸಮಸ್ಯೆ ಹೇಳ್ತಾರೆ. ಕೋರ್ಟಿನ ಜಾಮರ್ನಿಂದಾಗಿ ಸರ್ವರ್ ಆ್ಯಕ್ಟಿವೇಟ್ ಆಗಿ ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ನೆಟ್ವರ್ಕ್ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಇಲ್ಲಿ ಜನರು ತಿಂಗಳುಗಟ್ಟಲೆ ಕಾಯಬೇಕಾದಂಥ ಸಮಸ್ಯೆ. ಕೆಲವರು ಅಮೇರಿಕಾ ಬೇರೆ ಬೇರೆ ದೇಶದಿಂದ ಬಂದು ಈ ಖಾತಾ ಸಿಗದೆ ರಿಜಿಸ್ಟ್ರೇಷನ್ ಆಗದೆ ಒದ್ದಾಡ್ತಾ ಇದ್ದಾರೆ. ಮೊನ್ನೆ ಒಬ್ಬರು ನನಗೆ ಫೋನ್ ಮಾಡಿದ್ರು, ಸರ್ ನಾನು ದುಬೈಯಿಂದ ಬಂದಿದ್ದೀನಿ, ನನಗೆ ನಾಡ್ದು ಟಿಕೆಟ್ ಇದೆ, ಒಂದೇನಾದರೂ ಮಾಡಿ ಈ ಖಾತಾ ಮಾಡಿ, ನಾನು ಕಾರ್ಪೊರೇಷನ್ ಅಧಿಕಾರಿ ಕರೆಸಿ ಮಾಡಿಕೊಡಪ್ಪ ಅಂತ ಹೇಳಿ ಆಯ್ತು ಸರ್ ಅಂತ ಎದ್ದೋದವನು, ಸರ್ ಮಾಡಲಿಕ್ಕಾಗಿಲ್ಲ ಅಂತ ಫೋನ್ ಮಾಡ್ತಾರೆ. ಅವ್ರು ದುಬೈಗೆ ಹೋದರು. ನಾವು ಶಾಸಕರಾದವರು ಜನರಿಗೆ ಹೇಗೆ ಕೆಲಸ ಮಾಡಬೇಕು ಈ ರೀತಿ ಆದರೆ? ಇದರ ಬಗ್ಗೆ ಮಂತ್ರಿಗಳ ಗಮನಕ್ಕೆ ತಂದರೆ ಮಂತ್ರಿಗಳು ಗೊತ್ತಿದ್ದು ಕೂಡರಾಗಿ ಮಾಡ್ತಾರೆ. ಅದಾಯಿತು. ಇವತ್ತು ಕದ್ರಿ ಪಾರ್ಕಿನ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಆ ರಸ್ತೆಯನ್ನು ನಾನು ಕೇಳುವಂಥದ್ದು, ಆ ರಸ್ತೆಗೆ ಪೇ ಪಾರ್ಕಿಂಗ್ ಮಾಡಿದ್ರಿ. ಆ ಪೇ ಪಾರ್ಕಿಂಗ್ ಮಾಡುವಂಥ ಉದ್ದೇಶ ನಿಮ್ಮದೇನು? ಕಾರ್ಪೊರೇಷನಿಗೋ ಅಥವಾ ಹಣ ಒತ್ತಾಗಬೇಕು ಅಂತೇಳಿ ನಿಮ್ಮ ಉದ್ದೇಶ ಇರ್ಬೋದು. ಯಾವುದಾದ್ರೂ ಆ ಇಲಾಖೆ ಅದನ್ನು ಕೆಲಸ ಮಾಡಿದ್ದಲ್ಲ, ಸ್ಮಾರ್ಟ್ ಸಿಟಿಯಿಂದ ಕೆಲಸ ಮಾಡಿದೆ. ನೀವು ಪೇ ಪಾರ್ಕಿಂಗ್ ಮಾಡಬೇಕು. ಹಲವಾರು ವರ್ಷಗಳಿಂದ ಅಲ್ಲಿ ಕದ್ರಿ ಪಾರ್ಕಿಗೆ ಹೋಗೋರು, ಗೂಡಂಗಡಿ ಅಂತೂ ಅಲ್ಲಿ ಕೆಲಸ ಮಾಡುವವರಿಗೆ ಆ ಗೂಡಂಗಡಿಗಳು ಪಾನಿಪುರಿ ಅಂಗಡಿಗಳನ್ನು ತೆಗೆದು ಬಿಸಾಡಿದ್ರಿ. ನಾನು ಅದನ್ನು ಕೆಲಸ ಮಾಡುವಾಗ ನನ್ನ ಅವಧಿಯಲ್ಲಿ ಕೆಲಸ ಆದರೂ ಕೂಡ ಅವರು ತೆಗಿಲಿಕ್ಕೆ ಬಿಡಲಿಲ್ಲ ನಾನು. ಯಾಕಂದೇಳಿ ಅವರು ಅಥವಾ ಒಂದು 10-15 ಅಂಗಡಿ, ನಾನು ಶಾಸಕನಾಗೋ ಮುಂಚೆ ಅಲ್ಲ, ಯೋಗೀಶ್ ಭಟ್ರು ಶಾಸಕನಾಗೋ ಮುಂಚೆಯಿಂದ ಅಂಗಡಿ ಮಾಡ್ಕೊಂಡಿದ್ದವರು ಇದ್ದಾರೆ ಪಾಪ ಅಲ್ಲಿ. ಅದರಲ್ಲಿ ಕೆಲವರಿಗೆ ಟ್ರೇಡ್ ಲೈಸೆನ್ಸು ಕೊಟ್ಟಿದ್ದಾರೆ. ಅವಾಗ ಒಂದು 10-15 ಅಂಗಡಿಗಳಿಗೆ ಟ್ರೇಡ್ ಲೈಸೆನ್ಸ್ ಇದೆ. ಟ್ರೇಡ್ ಲೈಸೆನ್ಸ್ ಇದ್ದ ಅಂಗಡಿಗಳಿಗೆ ತೆಗೆದು ಬಿಸಾಡಿದೆ. ನಾನು ಅವರಿಗೆ ಹೇಳಿದೆ, ಕಮಿಷನರ್ ಹತ್ರ ಹೇಳಿದೆ, DC ಹತ್ರ ಹೇಳಿದೆ, ಈ ಹಿಂದೆ ನಾನು ಆ ಎಲ್ಲ ಅಂಗಡಿಗಳು ಓಪನ್ ಆಗೋ ಮುಂಚೆ, ನಮ್ಮ ಸರ್ಕಾರ ಆಗೋಕ್ಕೂ ಮುಂಚೆ ಅವರಿಗೆಲ್ಲರಿಗೂ ಒಂದು ಸಪ್ರೇಟಾಗಿ ಅಲ್ಲಿ ಒಂದು ಸೈಡ್ನಲ್ಲಿ ಒಂದು ಸಣ್ಣದಾದ ಒಂದು ಹಟ್ಟು ಥರ ಮಾಡಿ ಅವರಿಗೆ ಒಂದೇ ಲೆಕ್ಕ ಮಾಡಿ ಅವರಿಗೊಂದು ಸಣ್ಣದಾದ ರೆಂಟ್ ಫಿಕ್ಸ್ ಮಾಡಿಕೊಡ್ಬೇಕು ಅಂತೇಳಿ ಮಾತುಕತೆ ಮಾಡಿದ್ದೆ. ಅವರು ಒಪ್ಪಿಕೊಂಡಿದ್ದರು, ಮಿನಿಮಮ್ ಹಾಕ್ಕೊಡಿ ಸರ್, ಇಷ್ಟು ವರ್ಷದಿಂದ. ನಿನ್ನೆ ಮೊನ್ನೆ ಸೇರಿಕೊಂಡವರಿಲ್ಲ, ಅನ್ನೊಂದು 15-20 ಜನ ಹಲವಾರು ವರ್ಷದಿಂದಿದ್ದವರಿಗೆ ಅವರಿಗೆ ಸಣ್ಣದಾದ ಒಂದು ಗೂಡಂಗಡಿ ಥರ ಒಂದು ಒಳ್ಳೆಯದು ಕಾಣುವ ಹಾಗೆ ಅದಕ್ಕೊಂದು ಸಣ್ಣದಾದ ಒಂದು ರೆಂಟ್ ಅವರಿಗೆ. ಈ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ಓಪನ್ ಆಗಿದೆ, ಅದರಲ್ಲಿ ಅಲ್ಲಿರುವಂಥ ಐಟಮ್ಗಳನ್ನು ಹಾಕಬಾರ್ದು. ಒಂದು ಒಪ್ಪಂದ, ಪಾನಿಪೂರಿ, ಬೇಲ್ಪೂರಿ, ಚರ್ಮುರಿ ಅದು ಯಾರಾದರೂ ಬರಬೇಕಾದ್ರೆ ಇಲ್ಲೇ ಬರಬೇಕು, ಕಬ್ಬಿನ ಹಾಲು ಇಲ್ಲೇ ಬರಬೇಕು. ಅದು ಬಿಟ್ಟು ಬೇರೆ ಎಲ್ಲ ಅಂಗಡಿಗಳಲ್ಲಿ ಬೇರೆ ಎಲ್ಲ ಉತ್ಪನ್ನಗಳು, ದೋಸೆ, ಇಡ್ಲಿ ಅಥವಾ ಮೀನು, ಈ ರೀತಿ ಬೇರೆ ಅಂಗಡಿಗಳಲ್ಲಿ ನಾವು ಮಾಡಿದಂಥ ಅಂಗಡಿಗಳು ಈ ಪ್ಲ್ಯಾನನ್ನು ಕೊಟ್ಟಿದ್ದೆ. ಆಯಿತು, ಅದೇ ರೀತಿ ಇಂಪ್ಲಿಮೆಂಟ್ ಮಾಡುವ ಅಂತ ಹೇಳೋದು. ಆಯಿತು, 1-2 ತಿಂಗಳಲ್ಲಿ ಸರ್ಕಾರ ಬದಲಾಯಿತು, ಹಪ್ಪ ಎಮ್ಮ ಇಲ್ಲದ ಹಾಗೆ ಆಗಿದೆ. ಅವರನ್ನು ಒದ್ದು ಹೊರಗಡೆ ಓಡಿಸಿದರು. ಹೊರಗಡೆ ಓಡಿಸಿದ ನಂತರ ಪುಣ್ಯಾತ್ಮರು ಐವನ್ ಸೋದರಿಗೆ ಫೋನ್ ಹೇಳಿದ್ರಂತೆ, ಮುಂಚಿನ ದಿವಸ ಬಂದು, ನಾನು ಬರ್ತೇನೆ, ನನ್ನ ಸರ್ಕಾರ ಇದೆ, ನಿಮ್ಮನ್ನು ಒದ್ದು ಹೊರಲಿಕ್ಕೆ ಬಿಡಲ್ಲ, ನಮ್ಮ ಸರ್ಕಾರ ಇರುವಾಗ ಒಬ್ಬರಿಗೂ ನಾನು ತೆಗಿಲಿಕ್ಕೆ ಬಿಡಲಿಲ್ಲ. ಹಾಗಂತ ಮಂಗಳೂರು ಸುಂದರ ಆಗಬೇಕು ನನಗೆ ಸಹ ಕಲ್ಪನೆ ಇದೆ. ಯಾರ ಹೊಟ್ಟೆಗೆ ಹೊಡೆದು ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ ಹೇಳಿ? ಯಾರಿಗೆ ಅನ್ಯಾಯ ಮಾಡಿ ಮಂಗಳೂರು ಸುಂದರ ಮಾಡಿ ಏನು ಪ್ರಯೋಜನ ಇದೆ? ಅದಕ್ಕೊಂದು ರೂಪುರೇಖೆಯನ್ನು ಹಾಕಬೇಕು. ಅದಕ್ಕಾಗಿ ರೂಪುರೇಖೆಯನ್ನು ಹಾಕಿಕೊಟ್ಟಿದ್ದೆ. ಈ ಜಿಲ್ಲಾಧಿಕಾರಿಗೆ ಮುಲ್ಲೈಮುಗಿಲನರಿಗೆ ಹೇಳಿದ್ದೆ ನಾನು, ಸರ್ ಈ ರೀತಿ ಮಾಡುವ. ಆಯ್ತು ಸರ್, ಒಪ್ಕೊಂಡಿದ್ದರು ಅವರು. ವಯಕಾದಕ್ಕೆ ಹೋಗೋದು, ತೆಗೆದು ಹೊಡೆದು ಬಿಸಾಡಿದ್ರು ಪಾಪ. ಅವರಿಗೆ ಹೊಟ್ಟೆಗೆ ಗತಿ ಇಲ್ಲದಾಗೆ ಆಯಿತು. ಈಗ ಪೇ ಪಾರ್ಕಿಂಗ್ ಮಾಡಿದ್ದೀರಿ. ಪೇ ಪಾರ್ಕಿಂಗ್ ಮಾಡ್ಕೊಂಡು ನೀವನಿಗೆ ನಾನು ಅದನ್ನು ಮುಂದೆ ಇನ್ನೊಂದು ದಿವಸದಲ್ಲಿ ಈಗ ಪ್ರತಿಭಟನೆ ಎತ್ಕೊಳ್ತೇನೆ. ನನಗೆ ನಿಮಗೆ ಅಂಥ ಪೇ ಪಾರ್ಕಿಂಗ್ ಮಾಡಿಕೊಂಡು ಬರಲಿ ಅಪ್ಪ, ಜನರು ಸ್ವಲ್ಪ ನಿಂತ್ಕೊಳ್ಳಿ. 1 ಗಂಟೆ ಮೇಲೆ ಮಾಡಿದರೆ ರೂಪಾಯಿಗಳು ಜಾಸ್ತಿ ಮಾಡುವ ಹಾಗೆ ಇದು ಮಾಲ. ಆದರೆ ನೀವು ಈ ರೀತಿಯ ನಿಯಮಗಳನ್ನು ಮಾಡ್ತಾ ಜನರಿಗೆ ಹೊರೆ ಮಾಡ್ತಾ ಇದ್ದೀರಲ್ಲ. ನಾನು ಕೇಳುವಂಥದ್ದು, ಈ ರೀತಿಯ ಆಡಳಿತ ಕೊಟ್ಟರೆ ದಪ್ಪ ಚರ್ಮದ ಸರ್ಕಾರ ಅಂತ ಹೇಳಿದರೆ ತಪ್ಪಾಗತ್ತಾ? ನೀವು ಕಳೆದ 1-2.5 ವರ್ಷಗಳಲ್ಲಿ, ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದೆ, ನಾನು ₹1 ಅನುದಾನ ಕೊಟ್ಟಿಲ್ಲ. ಭೈರತಿ ಸುರೇಶ್ ಅವರು ಮಂತ್ರಿಯವರು ನನಗೆ ಮತ್ತು ಭರತ್ ಶೆಟ್ಟರಿಗೆ ಏನೂ ಮಾಹಿತಿ ಇಲ್ಲ, ನಾವು ಹೆಬ್ಬೆಟ್ಟು ಅಂತ ಎನಿಸ್ಕೊಂಡಿದ್ದಾರೆ ಅವರು. ಕಾನೂನನ್ನು ತಿಳ್ಕೊಂಡು ಬಂದಿದಂಥ ಎಲ್ಲರಿಗಿಂತ ಕಾನೂನು ಜಾಸ್ತಿ ತಿಳ್ಕೊಂಡು ನಾನು ಮಾತಾಡ್ತೇನೆ. ಪ್ರಶ್ನೆ ಹಾಕಿದ್ವಿ, ಪ್ರತಿ ವರ್ಷ ಎಷ್ಟೆಷ್ಟು ಅನುದಾನಗಳು ಕೊಟ್ಟಿದ್ದೀರಿ? SFCಯಲ್ಲಿ ಇಷ್ಟು ಕೊಟ್ಟಿದ್ದೇನೆ. ಅದಕ್ಕೆ ಎದ್ದು ಹೇಳಿದೆ, SFCಯಲ್ಲಿ ಡ್ರೈನೇಜ್ ಕಾಮಗಾರಿಗಳಿಗೆ ಮಾತ್ರ, SFCಗಳಲ್ಲಿ ಕುಡಿಯುವ ನೀರಿಗೆ ಮಾತ್ರ, SFCಗಳಲ್ಲಿ ವೆಟ್ವೆಲ್ ಮೇಂಟೆನೆನ್ಸ್ಗೆ ಬರ್ತದೆ, ಕಸ ನಿರ್ವಹಣೆಗೆ ಪಚನಾಡಿಗೆ ಬರುತ್ತೆ, ಅಥವಾ ಸ್ವಚ್ಛ ಭಾರತ್ ಮಿಷನ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪಚನಾಡಿಗೆ ಕೊಡ್ತೀವಿ, ಅದಕ್ಕೆ ವಾಹನಕ್ಕೆ ಕೊಡ್ತೀವಿ, ಅಥವಾ
ಅಮೃತ ಯೋಜನೆಯಲ್ಲಿ, ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕೆರೆಗಳು ಮತ್ತು ಪಾರ್ಕ್ಗಳ ಅಭಿವೃದ್ಧಿ ಮಾಡ್ಬೋದು. ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಎಲ್ಲಿ ಹಣ ಕೊಟ್ಟಿದ್ದೀರಿ 2 ವರ್ಷದಿಂದ? ನಮ್ಮ ಸರ್ಕಾರ ಇರುವಾಗ ರಸ್ತೆ ಮತ್ತು ಚರಂಡಿಗೆ ಪ್ರತಿ ವರ್ಷ 25 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಸ್ಟೇಟ್ ಗೌರ್ಮೆಂಟ್ನಿಂದ, ಒಂದು 20 ಕೋಟಿ ರೂಪಾಯಿ, 25 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ 15 ಫೈನಾನ್ಸ್ ಕೊಡ್ತಿದ್ದರು. ಅದನ್ನು ಹೇಳಿದೆ ನಾನು, ಕೊಟ್ಟಿದ್ದೀರಿ ಸ್ವಾಮಿ. ಫಸ್ಟಿಗೆ ಕೊಟ್ಟಿದ್ದೇನೆ ಅಂತ ತುಂಬ ವಾದ ಮಾಡಿದೆ, ಮತ್ತೆ ಹೇಳಿದೆ ಸರ್ಕಾರ ವೇದಸ್ಕ ಮತ್ತು ಹೇಳೋದು ಸರಿ ಇದೆ, ಅದಕ್ಕೆ ಪರ್ಟಿಕ್ಯುಲರ್ ಇದೇ ಕಾಮಗಾರಿಗಾಗಿ ಮಾಡಬೇಕು ಅಂತ ಹೇಳುವಂಥ ರೀತಿಯ ಮಾತನ್ನು ಆಡಿದರು. ನಾವು ಜನರು ಬಂದವರಿಗೆ ಏನು ಹೇಳಬೇಕು ಹೇಳಿ? ನಾವು ಜನರು ಬಂದವರ ಹತ್ರ ಎಷ್ಟು ಅವರನ್ನು ಸಮಾಧಾನ ಮಾಡೋದು? ಒಂದು ಅನುದಾನವನ್ನು ಕೊಟ್ಟಿದ್ದಾರೆ, ಇನ್ನೂ ಸಹ ಟೆಂಡರ್ ಪ್ರಕ್ರಿಯೆ ಮುಗಿದುಕೊಳ್ಳಿದೆ. 2.5 ವರ್ಷದಿಂದ ಟೆಂಡರ್ ಆಗಿದೆ, 2.5 ವರ್ಷದಿಂದ ಪೂರ್ಣ ಮಾಡಿಲ್ಲ ಪ್ರಕ್ರಿಯೆಯನ್ನು, ಕೆಲಸ ಶುರು ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ರೀತಿಯ ಆಡಳಿತ. ಅದರಲ್ಲಂತೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಟೋಟಲ್ ಸುಳ್ಳರ ಕಳ್ಳರ ಆಟದ ಸಂತೆ ಆಟ ಮಾಡುವ ರೀತಿ ಆಡಳಿತ ಮಾಡುವಂಥದ್ದಾಗಿದೆ. ಸರ್ಕಾರ ಅಂತೂ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಮುಖ್ಯಮಂತ್ರಿಗಳಿಗೆ ನಾನು ಬಿಟ್ಟು ಕುರ್ಚಿ ಬಿಡಬೇಕು ಅಂತೇಳಿ ತಲೆಬಿಸಿ, ಉಪಮುಖ್ಯಮಂತ್ರಿಗಳೇ ನಾನು ಯಾವಾಗ ಅವಲ್ಲಿ ಕೂತ್ಕೊಳ್ತೇನೆ ಅಂತೇಳಿ ತಲೆಬಿಸಿ. ಇವರಿಬ್ಬರ ಈ ಗಲಾಟೆಯಲ್ಲಿ ಡೈಲಿ ನಾಟಿ ಕೋಳಿ ತಿನ್ನೋದು, ಇದು ಚಿಕನ್ ತಿನ್ನೋದು, ಅವರು ಎಲ್ಲರ ಹತ್ರ ಹೋಗಿ ಮಾತನಾಡೋದು, ಅವ್ರು ಇವರ ಹತ್ರ ಹೋಗಿ ಮಾತನಾಡೋದು. ಹೈಕಮಾಂಡ್ ಕರೆದ್ರೆ ನಾನು ಡೈಲಿ ಪತ್ರಿಕೆಯಲ್ಲಿ ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ, ಅವರು ಇದರಲ್ಲೇ ಇದ್ದಾರೆ. ಅವರು ಸೀರಿಯಸ್ ಇಲ್ಲ. ಇಲ್ಲಿ ಕೆಲವರು ಮಂತ್ರಿತನ ಹೋಗ್ತದಂತ ಟೆನ್ಷನ್ನು, ಇದರಲ್ಲೇ ಇದ್ದಾರೆ. ಬಿಟ್ಟರೆ ಆಡಳಿತದ ವ್ಯವಸ್ಥೆಯಲ್ಲಿ ನಡೀತಾ ಇಲ್ಲ. ನಾನು ಅದಕ್ಕೆ ಕೇಳುವಂಥದ್ದು, ನಾನು ಭಾಳ ದುಃಖದಲ್ಲಿ ಹೇಳ್ತೇನೆ. ನಾನು ಶಾಸಕನಾಗಿ 8 ವರ್ಷದ ಹತ್ರ ಆಗಿರ್ಬೋದು, ಹಲವಾರು ವರ್ಷದಿಂದ ರಾಜಕೀಯದಲ್ಲಿ ನೋಡಿದ್ದೇನೆ. ಇಂಥ ರೀತಿಯ ಒಂದು ಈ ಪರಿಸ್ಥಿತಿಯ ಸರ್ಕಾರವನ್ನು ನನಗೆ ಕಾಣಿಲ್ಲ. ನಾನು ಹೇಳ್ತೇನೆ, 2013ರಿಂದ 2018 ತನಕ ಸಿದ್ದರಾಮಯ್ಯ ಆಡಳಿತ ಮಾಡಿದ್ದಾರೆ. ಆಗ ಮಂಗಳೂರಿನಲ್ಲಿ JR ಒಬ್ಬರು ಶಾಸಕರಾಗಿದ್ದರು. ಆ ಆಡಳಿತ ಸಂದರ್ಭದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಗಳು, ಸ್ವಲ್ಪ ಕೆಲಸ ಕಾರ್ಯಗಳು ಆಗಿರ್ಬೋದು. ನಮ್ಮ ಅವಧಿಯಲ್ಲಿ ಒಂದು 3,000 ಕೋಟಿ ಚಿಲ್ಲರೆ ಅನುದಾನಗಳಕ್ಕಿಂತ ಜಾಸ್ತಿ ಅನುದಾನ ನಮ್ಮ ಸರ್ಕಾರ ಬಂದಾಗ ನಾನು ಮಾಡಿಸಿದ್ದೀನಿ. ಯೋಗೇಶ್ ಭಟ್ರು ಅವರ ಮಟ್ಟಿಗೆ ತಕ್ಕದಾದ ಮಾಡಿದ್ದಾರೆ. ಆದರೆ ಏನೂ ಇಲ್ಲದ ಶೂನ್ಯ ಸಾಧನೆಯ 1 ರೂಪಾಯಿ ಹಣ ಇಲ್ಲದಂಥ, 1 ರೂಪಾಯಿ ಹಣ ಕೊಡದಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ, ಈ 2.5 ವರ್ಷದಲ್ಲಿ ಅವರ ಸಾಧನೆಗಳು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ಕದ್ರಿ ಪಾರ್ಕ್ ಪರಿಸರದಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ಕೂಡ ಅದು ರಿಯಾಯಿತಿ ಮಾಡಬೇಕು. ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ 1000 ಐಡಿಯಾ ನಾನು ಕೊಡ್ತೇನೆ, ನನ್ನ ಹತ್ರ ಇದೆ. ಹೌ ಯು ಕ್ಯಾನ್ ಇನ್ಕ್ರೀಸ್ ದ ರೆವೆನ್ಯೂ. ಕೆಲವಾರು ನಮ್ಮ ಸರ್ಕಾರ ಇರುವಾಗ ನಾನು ಕೆಲವಾರು ಇಂಪ್ಲಿಮೆಂಟೇಷನ್ ಪಾರ್ಟ್ ಮಾಡಿದೆ, ಅದನ್ನು ಕೂಡ ನಿಲ್ಲಿಸಿದರು. ನಾನು ಇಡೀ ಮಂಗಳೂರಿನಲ್ಲಿ ಎಷ್ಟೆಲ್ಲ ಹೋರ್ಡಿಂಗ್ಸ್ ಬೋರ್ಡ್ ಇದೆ, ಅದು ಎಷ್ಟೆಷ್ಟು ಸ್ಕ್ವೇರ್ ಫೀಟ್ ಇದೆ, ಅದರಿಂದ ಇವತ್ತು ಹೋರ್ಡಿಂಗ್ಸ್ ಬಿಸ್ನೆಸ್ನಲ್ಲಿ ಬರುವಂಥ ಇನ್ಕಮ್ ಎಷ್ಟು ಕಾರ್ಪೊರೇಷನ್ಗೆ 3.5 to 4 crores. ಅದು ಅಷ್ಟೇ ಬೋರ್ಡಿನಲ್ಲಿ ನಾನು ಐ ವಿಲ್ ಮೇಕ್ ರೆವೆನ್ಯೂ 10 crores. ನಾನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಟ್ಟಿದ್ದೆ, ಇಂಪ್ಲಿಮೆಂಟ್ ಮಾಡಬೇಕಿತ್ತು. ಮಾಡುವಂಥ ಸಂದರ್ಭದಲ್ಲಿ ಏನಾಗಿತ್ತು, ಅದಕ್ಕೆ ಕೆಲವಾರು ವಿರೋಧ ವ್ಯಕ್ತಪಡಿಸಿದರು. ವಿರೋಧ ವ್ಯಕ್ತವನ್ನು ಮಾತುಕತೆ ಮಾಡಿ ಬಗೆಹರಿಸಿಕೊಳ್ಳುವ ಅಂತ ಹೇಳುವಂಥ ರೀತಿಯಲ್ಲಿ ಬಗೆಹರಿಸ್ಕೊಂಡು ಅದರ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡಲಿಲ್ಲ. ಎಲ್ಲ ಮಂಗಳೂರಿನಲ್ಲಿ ಹೋರ್ಡಿಂಗ್ಸ್ ಯಾವುದಕ್ಕೆಲ್ಲ 15 ವರ್ಷ ಆಯಿತು, 10 ವರ್ಷ ಆಯಿತು, ಟ್ಯಾಕ್ಸ್ ಕಟ್ಟಿಲ್ಲ. ಇದೇ ನನ್ನ ಹತ್ರ ದಾಖಲೆ. ಕೆಲವರು ಪ್ರಭಾವಿ ರಾಜಕಾರಣಿಗಳಿದ್ದಾರೆ, ಕಟ್ಟಲ್ಲ. ಕಟ್ಸ್ಕೊಳ್ಬೇಕಾ ಬೇಡ? ಈ ರೀತಿ ಆಡಳಿತ ಮಾಡಿಕೊಂಡು ಕಾರ್ಪೊರೇಷನ್ ರೆವೆನ್ಯೂ ಜಾಸ್ತಿ ಮಾಡಿದೆ, ಇಲ್ಲಿ ಜನರಿಗೆ ಈ ರೀತಿ ಹೊರೆ ಹಾಕುವಂಥದ್ದು, ಇದು ದಪ್ಪ ಚರ್ಮದ ಸರ್ಕಾರ. ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿಯೂ ಸಾಧ್ಯ ಇಲ್ಲ, ಯಾವುದೇ ರೀತಿಯ ಬದಲಾವಣೆಯೂ ಸಾಧ್ಯ ಇಲ್ಲ. ಜನರಿಗಂತೂ ಭಾಳ ಘಂಟಾಘೋಷವಾಗಿ ತೊಂದರೆಗಳಾಗ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖಂಡಿಸ್ತೇವೆ. ಇದರಲ್ಲಿ ಕೆಲವಾರು ವಿಚಾರಗಳು ಇವತ್ತು ನಾನು ಅದನ್ನು ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ. ನಾವು ಪ್ರತಿಭಟನೆ ಮಾಡ್ಬೋದು, ಬಿಟ್ಟರೆ ಸರ್ಕಾರಕ್ಕೆ ಆಗ್ರಹ ಮಾಡ್ಬೋದು, ಬೊಬ್ಬೆ ಹೊಡಿಬೋದು, ಕಣ್ಣೀರು ಹಾಕಿ ಕೇಳ್ಬೋದು, ತಲೆಯನ್ನು ಪಾಗರಕ್ಕೆ ಹೊಡೆದು ಕೇಳ್ಕೊಳ್ಬೋದು. ಸರ್ಕಾರ ಮಾಡಿಲ್ಲ ಅಂದರೆ ನಾವೇನು ಮಾಡೋದು? ಹಾಂ, ಬೆಂಕಿ ಹಚ್ಚುವಂಥ ಸಂಪ್ರದಾಯ ನಮ್ಮಲ್ಲಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ರಾಮ ಭಕ್ತರು, ಹಾಗೆಲ್ಲ ಬೆಂಕಿ ಹಚ್ಚಲ್ಲ ನಾವು. ಬೆಂಕಿ ಹಚ್ಚುವ ಸಂಪ್ರದಾಯ ಯಾರ್ದು ಅಂತೇಳಿ ನಿಮ್ಗೆ ಗೊತ್ತಿದೆ. ಇಲ್ಲಿ ಕೇಳ್ತೇನೆ, ಕೇಳಿ. ಅದು ಹೇಳಿದಾರಲ್ಲ ಬೈರತಿಯವರೆಲ್ಲ, ಅವರೇ ಕಾಂಗ್ರೆಸ್ನವ್ರದ್ದೇ ಸಂಪ್ರದಾಯ. ನಾನು ಮಾಡೋದು ನನಗೆ ದುಃಖ ರೀ. ಅದು ಇವ್ರ ಪ್ರಶ್ನೆ ಕೇಳಿದಾಗ ಕೇಳೋದು ನೋಡಿ. ನಾನು ಪ್ರಥಮತವಾಗಿ ಮಂಗಳೂರಿನವರು, ತುಳುನಾಡು. ನನಗೆ ತುಳುನಾಡಿನಲ್ಲಿ ಹುಟ್ಟಿದಂಥ ಕಾರಣ ನನಗೆ ಅವಕಾಶಗಳು ಕೊಟ್ಟು ನಾನು ಶಾಸಕನಾಗಿರ್ಬೋದು. ನಾನು ಪ್ರಥಮತ ಶಾಸಕ ಅಲ್ಲ,
ನನ್ನ ಪ್ರಥಮತ ನನ್ನ ಜವಾಬ್ದಾರಿ ಈ ತುಳುನಾಡಿನ ಒಂದು ಪ್ರಜೆ, ಈ ಭಾರತದ ಪ್ರಜೆ. ಆ ತುಳುನಾಡಿಗೆ, ಆ ಮಂಗಳೂರಿನವರು ಬೆಂಕಿ ಹಚ್ಚುವವರು ಅಂತ ಕೇಳುವಾಗ ಸ್ಪೀಕರ್ ಆದವರು ಯಾಕ್ರಿ ಆಗಿ ಮಾತಾಡ್ತೀರಿ? ಅವರಿಗೆ ನಾಡ್ದು ಮಂತ್ರಿ ಮಾಡಲ್ಲ ಅಂತ ಅವರಿಗೆ ಹೆದರಿಕೆ, ಅವ್ರು ಮಾತಾಡಲ್ಲ. ಸ್ಪೀಕರ್ ಅವರು ಹೇಳಬೇಕಲ್ಲ, ಡೋಂಟ್ ಟಾಕ್ ಲೈಕ್ ದ್ಯಾಟ್. ನೀವು ಬಿಲ್ ಪಾಸ್ ಮಾಡಿದ್ದಾರೆ ಅವರು ಮೊನ್ನೆ ದ್ವೇಷ ಭಾಷಣದಲ್ಲಿ. ಯಾವುದೇ ಒಂದು ವ್ಯಕ್ತಿ, ಯಾವುದೇ ಒಂದು ಧರ್ಮ, ಯಾವುದೇ ಒಂದು ನಗರ, ಯಾವುದೇ ಒಂದು ಜಾತಿ, ಯಾವುದೇ ಒಂದು ಪಂಗಡ ಅಥವಾ ಯಾವುದೇ ಒಂದು ಸ್ಥಳ, ಯಾವುದೇ ಒಂದು ಊರಿಗೆ ಯಾವುದಾದ್ರೂ ಭಾವನಾತ್ಮಕವಾಗಿ ಮನಸ್ಸಿಗೆ ನೋವಾಗುವಂಥ ಭಾಷಣ ಮಾಡಿದರೆ ಅದು ದ್ವೇಷ ಭಾಷಣ, ಅವ್ರ ಮೇಲೆ ಕೇಸ್ ಹಾಕಬೇಕು. ಮಂಗಳೂರಿನವರು ಬೆಂಕಿ ಹಾಕುವವರು ಅಂತ ಹೇಳಿದರೆ ಈ ನಗರಕ್ಕೆ ಈ ರೀತಿಯ ದ್ವೇಷ ಭಾಷಣವನ್ನು ವಿಧಾನಸೌಧದಲ್ಲಿ ಮಾಡಿದಾಗ ಕೂಡ ನಾನು ಹೇಳುವಂಥದ್ದು ಬಿಡ್ರಿ, ಭೈರತಿ ಸುರೇಶ್ ಅವ್ರು ಮಾತಾಡ್ಕೊಳ್ತಾರೆ. ಅವರಿಗೆ ಆ ರೀತಿ ಮಾತಾಡಿದರೆ, ಕೆಲವರಿಗೆ RSSಗೆ ಬೈದರೆ ನನ್ನ ನೆಕ್ಸ್ಟ್ ಮಂತ್ರಿಗಳಾಗ್ತಾರೆ, ಇನ್ನು ಕೆಲವರಿಗೆ ಮಂಗಳೂರಿನವ್ರಿಗೆ ಬೈದರೆ ಇನ್ನೇನೋ ಅವಕಾಶ ಇದೆ. ಅದೇ ಸ್ಪೀಕರ್ ಅವರನ್ನು ನಾವು ಅದನ್ನು ನಿರೀಕ್ಷೆ ಮಾಡಿಲ್ಲ. ಸ್ಪೀಕರ್ ಹತ್ರ 3 ಸಲ ಕೇಳ್ಕೊಂಡೆ. ಮಂಗಳೂರಿನ ಬಗ್ಗೆ ಮಾತಾಡುವಾಗ ನೀವು ಮಂಗಳೂರಿನವ್ರಿಗೆ, ನಿಮಗೆ ಶಾಸಕ ಮಾಡಿದ್ದು, ನಿಮಗೆ ಮಂತ್ರಿ ಮಾಡಿದ್ದು, ನಿಮಗೆ ಎಲ್ಲ ಅವಕಾಶಗಳು ಸಿಕ್ಕಿದ್ದು, ಇವತ್ತು ಸ್ಪೀಕರ್ ಆದದ್ದು ಈ ಕರಾವಳಿ ಜನರು. ಅವಕಾಶಗಳು ನೀವು ಹೇಳಬೇಕಿತ್ತು. ಪ್ಲೀಸ್ ಮಾತಾಡುವಾಗ ಕಟ್ ಮಾಡಬೇಕು. ಯಾವ ಪಾರ್ಟಿಯವನು, ದೇರ್ ಇಸ್ ನೋ ನೀಡ್ ಆಫ್ ಪಾರ್ಟಿ. ನಾಳೆ BJP ಅವರು ಮಾತಾಡಿದ್ರು, JDSನವ್ರು ಮಾತಾಡಿದ್ರು, ಕಾಂಗ್ರೆಸ್ನವ್ರು ಮಾತಾಡಿದ್ರು. ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಲ್ಲ ಇದು. ಹಾಗಿರುವಾಗ ಇದಕ್ಕೆ ಏನು ಐವನ್ ಡಿಸೋಜರು ಈಗ ಮಾತಾಡಲ್ಲ? ಏನು ಕಾಂಗ್ರೆಸ್ನ ನಾಯಕರು ಮಾತಾಡಲ್ಲ? ಏರ್ಪೋರ್ಟಿನ ಹೊರಗಡೆ DK ಶಿವಕುಮಾರ್ಗೆ ಜಯ ಹಾಕಿದಾಗ ಸಿದ್ದರಾಮಯ್ಯಗೆ ಜಯ ಹಾಕ್ಲಿಕ್ಕೆ ಮಾತ್ರ ಗೊತ್ತಾ ಅವರಿಗೆ? ಇದು ಗೊತ್ತಿಲ್ವಾ? ನಾನು ಕೇಳುವಂಥದ್ದು ಈ ಬಹಳ ದುಃಖದ ವಿಷಯ. ಅವ್ರು ಹೇಳಿದ್ದು ಬೆಂಕಿ ಆಗ್ತದೆ, ನಾನು ಅದು ಸಬ್ಜೆಕ್ಟ್ ಇರಲಿಲ್ಲ ನನ್ನ ಇದರಲ್ಲಿ. ಯಾಕೆಂದರೆ ವಿಧಾನಸೌಧ ಒಳಗಡೆ ಹಾಕಿದ್ದು ನೀವು ಹೇಗೂ ಕೇಳ್ಕೊಂಡಿದ್ದೀರಿ, ನೋಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಅದನ್ನು ಉಲ್ಲೇಖ ಮಾಡಬಾರ್ದು ಅಂತ ಅನ್ಸ್ಕೊಂಡಿದ್ದೆ. ಆದರೆ ಭಾಳ ದುಃಖ ಆಗಿದೆ. ಕಾಂಗ್ರೆಸ್ನ ಆಡಳಿತದಲ್ಲಿ ನಮ್ಮ ಮಂಗಳೂರಿನವರು ಬೆಂಕಿ ಹಾಕಿತ್ತು ಅಂತ ಹೇಳುವಾಗ ನಮ್ಮ ಮಂಗಳೂರಿನ ಸ್ಪೀಕರು ಮಂಗಳೂರಿನ ಬಗ್ಗೆ, ತುಳುನಾಡಿನ ಬಗ್ಗೆ ಭಾಳ ದೊಡ್ಡ ಭಾಷಣ ಕೊಡುವಂಥ ವ್ಯಕ್ತಿ, ಈ ಸ್ಥಾನವೇ ಅವರಿಗೆ ಕರಾವಳಿ ಕೊಟ್ಟದ್ದು, ಅಷ್ಟಾಗಿ ಅವರು ಸುಮ್ಮನೆ ಕೂತ್ಕೊಂಡದ್ದು ಭಾಳ ದುಃಖ ತಂದಿದೆ ಅಂತ ಹೇಳುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈಗ ನೀವು ಫ್ಲೆಕ್ಸ್ ಬಗ್ಗೆ ಈಗ ಇದೇ ವಿಷಯ, ಈಗ ನೆಕ್ಸ್ಟ್ ಆವಾಗಲೂ ಇದೇ ಸ್ಥಿತಿ ಇರುತ್ತೆ. ಈಗ ನೀವು ಎಲ್ಲ ಪಕ್ಷಗಳು ಒಂದೇ ಪೊಲಿಟಿಕಲ್ ವಿಲ್ ಪವರ್ ತಗೊಂಡು ನಮ್ಮ ಯಾವ ಪಕ್ಷದ ಯಾರೇ ಲೀಡರ್ ಬಂದು ನಾವು ಫ್ಲೆಕ್ಸ್ ಹಾಕೋದಿಲ್ಲ ಅಂತ ನೀವು ಒಂದು ನಿರ್ಧಾರ ತಗೊಳ್ತೀವಿ? ಸರ್, ನಾನು ಒಂದು ಹೇಳ್ತೇನೆ ನಿಮಗೆ. ಮೊನ್ನೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ ಮಂಗಳೂರಿಗೆ ಬಂದಿದ್ದರು. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪ್ರಪ್ರಥಮ ಬಾರಿ ಮಂಗಳೂರಿಗೆ ಬಂದರು. ಅದರ ನಂತರ 2-3 ಬಾರಿ ಬಂದರು. ಒಂದು ಫ್ಲೆಕ್ಸ್ ತೋರಿಸಿಲ್ಲ ನನಗೆ. ನಾನು ಹೇಳ್ತೇನೆ, ಅದು ಬರ್ತೇನೆ ನಾನು ಹೇಳ್ತೇನೆ. ಸಾರಿ ಫಾರ್ ಇನ್ಫಾರ್ಮೇಷನ್ ಸರ್. ವೇದವ್ಯಾಸ ಮಂತ್ರಿಗೆ ಎಲ್ಲ ವಿಚಾರಗಳು ಇದೆ ಇಲ್ಲಿ, ಎಲ್ಲವನ್ನ ತರ್ತೇನೆ ನಾನು. ಆದರೆ ನಾವು ರಾಜಕಾರಣಿಗಳು ತರುವಂಥ ರೀತಿಯಲ್ಲೇ ತರ್ತೇವೆ. ನೀವು ತರದಂಥ ರೀತಿಯಲ್ಲಿ ತರಲಿಕ್ಕೆ ಆಗಲ್ಲ ನಮಗೆ, ನಾವು ರಾಜಕಾರಣಿಗಳು. ಅದರ ನಂತರ ಮೊನ್ನೆ ಮೋದಿಯವರು ಬಂದರು, ಏರ್ಪೋರ್ಟಲ್ಲಿ ಇಳಿದು ವಾಪಸ್ ಹೋದರು. ಮೋದಿಯವರು ಸಾರಿ ಮಂಗಳೂರಿಗೆ ಬರಲಿಲ್ಲ, ಆದರೆ ಮಂಗಳೂರಿನ ಏರ್ಪೋರ್ಟಿಗೆ ಇಳಿದ್ರು. ಸರ್, ತುಂಬ ಕಡೆಗಳಲ್ಲಿ ಫ್ಲೆಕ್ಸ್ ಹಾಕಿದ್ದು ಆ ವ್ಯಕ್ತಿಗಳು ನೋಡಲ್ಲ ಸರ್. ಬಟ್ ನಾವು ಖುಷಿಯಲ್ಲಿ ವಾತಾವರಣ ಸ್ವಚ್ಛ ಮಾಡಿಕೊಳ್ಳಿ ಹಾಕ್ತೀವಿ, ಹಾಕಿಲ್ಲ. ಮೊನ್ನೆ ಕೇಂದ್ರ ಮಂತ್ರಿಗಳು ಸರ್ಬಾನಂದ ಸೋನೋವಾಲ ಇವರು NMPT ಕಾರ್ಯಕ್ರಮಕ್ಕೆ ಬಂದಿದ್ದರು. BJPಯ ಒಂದು ಮಿನಿಟ್ ಕೇಳಿ, ನಾನು ಹೇಳ್ತೇನೆ. BJPಯ ಕಾರ್ಯಕರ್ತರು ಒಂದು ಫ್ಲೆಕ್ಸ್ ಹಾಕಿದ್ದು ಉಂಟು. ಆಲ್ ಫ್ಲೆಕ್ಸಸ್ ಡನ್ ಬೈ NMPA, ಅವ್ರು ಹಾಕಿದ್ದು, ನಾವು ಹಾಕಲಿಲ್ಲ. ನೀವು NMPA ಮೇಲೆ ಚಾರ್ಜ್ ಮಾಡಿರಿ ನೋಡಿ. ಆಗಲ್ಲ. ನಾವು ಫ್ಲೆಕ್ಸ್ ವೇದವ್ಯಾಸ ಮಾತ್ರ ಹಾಕಿದ್ರು, ಭಾಸ್ಕರ್ ಚಂದ್ರ ಶೆಟ್ಟಿ ಹಾಕಿದ್ರೆ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ಭಾಸ್ಕರ್ ಚಂದ್ರ ಶೆಟ್ಟಿ. ಇಫ್ NMPA ಇಸ್ ಡನ್, ನಾವು ಹೊಣೆಗಾರರಲ್ಲ, ನಮ್ಮ ನಾಯಕರಿರ್ಬೋದು. ನಿಮ್ಗೆ ಹಾಕ್ಲಿಕ್ಕೆ ನಾವು ಹೇಳಿದ್ದೀವ? ಹಾಗೆಲ್ಲ ಆಗಲ್ಲ. ಒಂದು ಮಿನಿಟ್ ಕೇಳಿ. ಕಮಿಷನ್ ಅದಕ್ಕೆ ಹೇಳಿದಲ್ಲ, ಮಾಧ್ಯಮದವರು ನೀವು ಸ್ವಲ್ಪ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾನು ಹೇಳ್ತೀನಿ ಕೇಳಿ. ಪಾಲಿಕೆ ಕಮಿಷನ್ ಹಾಗಲ್ಲ ಸರ್, ನಾನು ಅದೇ ಹೇಳಿದ್ದಲ್ಲ ಸರ್. ಪಾಲಿಕೆಯಲ್ಲಿ ಇವತ್ತು ನಾನು ಒಂದು ಕೇಳ್ತೀನಿ, ಇವತ್ತು ನೀವು ಹೇಳಿದ್ದಕ್ಕೆ ಕೇಳುವಂಥದ್ದು. ನಿಮಗೆ ಎಲ್ಲವೂ ಒಳಗಿನ ಗುಟ್ಟುಗಳು ಗೊತ್ತಾಗಲ್ಲ. ನೀವು ಪಾಪ ಕೆಲವೊಮ್ಮೆ ಗೊತ್ತಾಗಿದ್ದಾಗೆ ಮಾಡ್ತಿರೋ ಗೊತ್ತಿಲ್ಲ. ಒಳಗಿನ ಗುಟ್ಟು. ಇವತ್ತು ನಾನೊಂದು 50 ಕಾಮಗಾರಿಯ ಲಿಸ್ಟನ್ನು ಮಾಡಿ ಮಂಗಳೂರಿಗೆ ಡಾಮರ್ ಹಾಕಿ ಗುಂಡಿ ಮುಚ್ಚಿ ಅಂಥೇಳಿ ಒಂದು 19-25 ರೋಡ್ ಇದು ಕೊಟ್ಟಿದ್ದೇನೆ. 2 ಸಲ ಕೊಟ್ಟಿದ್ದೇನೆ. ಕಮಿಷನರು ಆಯ್ಕೆ ಮಾಡಿಕೊಂಡಿಲ್ಲ. ಅದೇ ಕಾಂಗ್ರೆಸ್ನ ಕಾರ್ಪೊರೇಟರ್ ಏರಿಯಾದ ರೋಡ್
ಡಾಮರ್ ಮಾಡಿಬಿಟ್ರು. ಹೇಗೆ ಮಾಡಿದರು? ಆಡಳಿತ ಕಮಿಷನರ್ ಅಲ್ಲ, ಆಡಳಿತ ಡಿ ಸಿ ಅಲ್ಲ. ಡಿ ಸಿಗೆ ಕೂರಿಸ್ಕೊಂಡು ದಿನೇಶ್ ಗುಂಡೂರಾವ್ ಹೇಳಿದ್ದೇ ಮಾಡೋದು ಅವರು. ಅಥವಾ ಕಮಿಷನರ್ ದಿನೇಶ್ ಗುಂಡೂರಾವ್ ಮತ್ತು ಇವತ್ತು ವೇದವ್ಯಾಸ ಕಾಮತ್ ಹೇಳಿದ್ದು ಜಾಸ್ತಿ ಮಾಡ್ತಾರೆ, ಐವನ್ ಡಿಸೋಜರ್ ಹೇಳಿದ್ದು ಜಾಸ್ತಿ ಮಾಡ್ತಾರೆ ಈ ಕಮಿಷನರು. ಯಾಕಂದರೆ ನಾಳೆ ಕಮಿಷನರಿಗೆ ಹೆದರಿಕೆ ಇದೆ ಆಡಳಿತ ಪಕ್ಷದಲ್ಲಿ. ಹಾಗಾಗಿ ಅವರು ಹೇಳಿದ್ದೇ ಮಾಡೋದು. ನಾನು ಕೇಳುವಂಥದ್ದು ಏನು ಕೇಳಿದರೆ, ಅಧಿಕಾರಿಗಳು ಮಾಡಿದ್ದನ್ನು ನೀವು ಈಗ ನಾನು ನಿಮ್ಮ ಪ್ರಶ್ನೆಗೆ ಬರ್ತೀನಿ, NMP ಅವರು ಮಾಡಿದ್ದು ಯಾಕೆ ಇವರು ನಮ್ಮ ಹತ್ರ ಪ್ರಶ್ನೆ ಮಾಡ್ತಾರೆ ಈಗ? ವೆನ್ NMP has done the flags, why you are asking with me? ಅವ್ರು ಕೇಳಿದ ಪ್ರಶ್ನೆ ಹಾಗೆಲ್ಲ. ಕಮಿಷನರ್ ಮತ್ತು ಡಿ ಸಿ ಹಾಕಿದ್ದು ಅಂತ ಹೇಳಿದರೆ, ಮಾಡೋದು ಅಂತ ಹೇಳಿದರೆ ಕಾಂಗ್ರೆಸ್ನವರಿಗೆ, ಸರ್ ಯಾವ ಸರ್ಕಾರ ಆಡಳಿತದಲ್ಲಿ ರಾಜ್ಯದಲ್ಲಿ ಇರ್ತದೋ ಮಹಾನಗರ ಪಾಲಿಕೆ, ಈವನ್ BJP ಗೌರ್ಮೆಂಟ್ ಮಹಾನಗರ ಪಾಲಿಕೆಯಲ್ಲಿ ಕೂಡ ಮೇಜರ್ ಆಫ್ ದ 90%, 50%, 80% ಡಿಸಿಷನ್ ರಾಜ್ಯ ಸರ್ಕಾರದ ಪರವಾಗಿಯೇ ಮಾಡ್ತಾರೆ ಈ ಅಧಿಕಾರಿಗಳು. ಯಾಕಂದರೆ ಇವರಿಗೆ ಬೈಂಡಿಂಗ್ ಅವರು. ನಮ್ಮ ಸರ್ಕಾರ ಇವಾಗ ನಾವು ಹೇಳಿದಾಗ ಕೇಳಿರ್ಬೋದು. ಹಾಗಂತ ನಾವು ಯಾರಿಗಾರಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ. ಸರ್ ನಾನು ಒಂದು ಹೇಳ್ತೇನೆ ಸರ್, ಐ ವಿಲ್ ಟೆಲ್ ಯು ಆನೆಸ್ಟ್ಲಿ, ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ ಹಾಕಿ ಒಂದೇ ಒಂದು ಬ್ಯಾನರ್ ತೋರಿಸಿ ನೀವು ಕಾರ್ಪೊರೇಷನ್ ಅವರು ಆ ನಿರ್ಧಾರ ಮಾಡಿದ ನಂತರ, ಮೊನ್ನೆ ನಾನು ನಿಮ್ಗೆ ಹೇಳ್ತೇನೆ ಕೇಳಿ, ಧರ್ಮಸ್ಥಳದ ಕಾರ್ಯಕ್ರಮ ಆಯಿತು, ಮೊನ್ನೆ ಪುತ್ತೂರಿನಲ್ಲಿ ಕಾರ್ಯಕ್ರಮ ಆಯಿತು, ಅಟಲ್ ವಿರಾಸತ್. ಸರ್ ಅಡ್ಡಿಯಾರ ನಂತರ ಫ್ಲೆಕ್ಸ್ ಹಾಕಿದ್ದೇವೆ ಸರ್, ವಿಜೇಂದ್ರಂದು ಆರ್ ಅಶೋಕಿಂದು ಒಳಗಡೆ ಹಾಕಿಲ್ಲ, ನೋಡಿ ದಾಖಲೆ. ಸರ್ ಇವತ್ತು ಹೇಳ್ತೇನೆ, ರಾಜಕೀಯ ಪಾರ್ಟಿಯಲ್ಲಿ ಇಡೀ ದೇಶದಲ್ಲಿ ಅತ್ಯಧಿಕವಾಗಿ ಕಾನೂನು ಪಾಲನೆ ಮಾಡೋದು ಅಂತಂದ್ರೆ BJP ಮಾತ್ರ. ಇದು ಎಲ್ಲಿ ನಿಂತು ಹೇಳ್ತೇನೆ ನಾನು. 100% ವಿರೋಧಿಸ್ತೇನೆ. ಯಾವುದು ಸರ್? ನಾನು NMP ಅವ್ರ ಹತ್ರ, ನಾನು ಕಾರ್ಪೊರೇಷನ್ ಹತ್ರ ಕೇಳಿದ್ದೇನೆ. NMP ಅವರಿಗೆ ನನಗೆ ಮೇಲಧಿಕಾರಿ ಕೇಳಿಲ್ಲ. NMP ಅವರು ಹಾಕಿದ್ದಕ್ಕೆ ಕಾರ್ಪೊರೇಷನ್ ತೆಗಿಸ್ಬೋದಿತ್ತಲ್ಲ, ನಾನು ಮಾತಾಡಲ್ಲ. ಫೈನ್ ಹಾಕಿದಾರಲ್ಲ. ನಾನು ಕೇಳುವಂಥದ್ದು, NMP ಹಾಕಿದ್ದಕ್ಕೆ ನಾನು ಐ ಆಮ್ ನಾಟ್ ದ ಜವಾಬ್ದಾರಿ ಫಾರ್ NMP. ಸರ್ ಮಂಗಳೂರಿನಲ್ಲಿ ನಾಳೆ ಜಿಲ್ಲಾಧಿಕಾರಿಗಳೊಂದು ಫ್ಲೆಕ್ಸ್ ಹಾಕಿದರೆ ನಾನು ಜವಾಬ್ದಾರಿ ಆಗಲ್ಲ ಅದಕ್ಕೆ. ಆದರೆ NMP ಅವರಿಗೆ ಫೈನ್ ಹಾಕಿದ್ರಲ್ಲ, ಮೊನ್ನೆ ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯವರು ಈಗೆಲ್ಲ ನಿಂತು ಫ್ಲೆಕ್ಸ್ ಹಾಕಿದ್ರಲ್ಲ. ಸರ್ ಆಯ್ತಲ್ಲ, ಇಲ್ಲಿ ಯಾಕೆ ಐವನ್ ಡಿಸೋಜರ್ ಮೇಲೆ ಫೈನ್ ಹಾಕಲಿಲ್ಲ? ಇಲ್ಲಿ ಯಾಕೆ ಸಿದ್ದರಾಮಯ್ಯ ಮೇಲೆ ಫೈನ್ ಹಾಕಲಿಲ್ಲ? ಇಲ್ಲಿ ಯಾಕೆ ಹಾಕಲಿಲ್ಲ? ನಾನು ಕೇಳೋದು, ನಾನು ಒಂದು ಮಾರ್ಜೆಟ್ ಮಾಡ್ತಾ ಇಲ್ಲ. ನಾನು ಕೇಳುವಂಥದ್ದು, ಆ ದೇವಸ್ಥಾನದ ಫ್ಲೆಕ್ಸ್ ತೆಗೆದು, ನಾನು ಆ ದೇವಸ್ಥಾನದ ಆಡಳಿತ ಮಂಡಳಿಯವನಲ್ಲ, ನಾನು ಆ ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲ, ದೇವರು ಅಂತೇಳಿ. ನಿಮಗೆ ಕಾಂಗ್ರೆಸ್ನ ನಾಯಕರದ್ದು ಮುಟ್ಲಿಕ್ಕೆ ಹೆದರಿಕೆ ಇಲ್ಲ, ದೇವ್ರದ್ದು ಮುಟ್ಲಿಕ್ಕೆ ಹೆದರಿಕೆ ಅಥವಾ ಹೆದರಿಕೆ ಇಲ್ವಾ? ಇನಾಯತಲ್ಲಿ ಅವರು ಕ್ರಿಕೆಟ್ ಮ್ಯಾಚ್ ಇಡೀ ಸುರತ್ಕಲ್ನಿಂದ ಮಂಗಳೂರು ತನಕ ಹಾಕಿದ್ರು, ಹೆದರಿಕೆ ಆಗತ್ತಾ? ದೇವರಿಗೆ ಹೆದರಿಕೆ ಮಾಡಿರಿ, ಇನಾಯತಲ್ಲಿಗೆ ಯಾಕೆ ಹೆದರ್ತೀರಾ? ಇನ್ಯಾರು ಕಾಂಗ್ರೆಸ್ ನಾಯಕರಿಗೆ ಯಾಕೆ? ನಾನು ಕೇಳುವಂಥದ್ದು, ಇವತ್ತಿನ ತನಕ ಆ ಆದೇಶ ನಾವು ಮಾಡಿದ ನಂತರ ನಾವು ಕ್ಲಾಕ್ ಟವರ್ನ ಹೊರಗಡೆ ಒಂದು ಪ್ರತಿಭಟನೆ ಮಾಡಿದ್ರು, ವಿಜೇಂದ್ರ ಬಂದಿದ್ರು, ಹಾಕಿದ್ರು ಒಂದು ಫ್ಲೆಕ್ಸು. ಯು ಶೋ ಮೀ ಒನ್ ಫ್ಲೆಕ್ಸ್ ಇನ್ಸೈಡ್ ದ ಕಾರ್ಪೊರೇಷನ್ ಸಿಟಿ ಲಿಮಿಟ್, ವಿಜೇಂದ್ರಸ್ ಫೋಟೋಸ್ ರಿಗಾರ್ಡಿಂಗ್ ದಟ್ ಫಂಕ್ಷನ್. ನೀವು ಕೊಡಿ, ನಾನು ರಾಜೀನಾಮೆ ಕೊಡ್ತೀನಿ. ಕಮಿಟ್ಮೆಂಟ್ ಈಸ್ ಕಮಿಟ್ಮೆಂಟ್. ಈ ಸ್ಥಾನದಲ್ಲಿ ಕೂತ್ಕೊಂಡು ಅಂಥ ಕಮಿಟ್ಮೆಂಟ್ ಮಾಡಲಿಕ್ಕೂ ಧೈರ್ಯ ಬೇಕು, ಎದೆಯಲ್ಲಿ ನೀರಿರಬೇಕು. ಅದು ನಮ್ಮ ಹತ್ರ ಇದೆ, ಕಾಂಗ್ರೆಸ್ನವರಿಗಿಲ್ಲ. ಅವರು ರಾಜಕೀಯ ಮಾಡ್ತಾರೆ, ಆಚೆ ಪಲ್ಟಿ ಮಾಡ್ತಾರೆ, ಈಚೆ ಪಲ್ಟಿ ಮಾಡ್ತಾರೆ. ಆ ಪಲ್ಟಿ ಅಲ್ಲ, ಸತ್ಯನೇ. ನಾನು ಹೇಳ್ತೇನೆ, ಇದು ನಾನು ಇವತ್ತು ಖಡಖಂಡಿತವಾಗಿ ಹೇಳ್ತೇನೆ. ತೋರಿಸಿ ನಾನು ಎಲ್ಲಾದರೂ. ನನಗೆ ಇನ್ನೊಂದು ಹೇಳ್ತೇನೆ, ಎಲ್ಲಾದರೂ ವೇದವ್ಯಾಸ ಮಾತ್ರ ಫ್ಲೆಕ್ಸ್ ಹಾಕಿದ್ರೆ ನೀವು ನನಗೆ ತಿಳಿಸಿ, ನಾನು ತೆಗಿಸ್ತೇನೆ. ಅದನ್ನು ನನಗೆ ಗೊತ್ತಾಗಲ್ಲ. ಇಡೀ ಮಂಗಳೂರಿನಲ್ಲಿ ಅದು ಹಾಕಿದರೆ ಯು ಶೋ ಮಿ, ನನಗೆ ಹೇಳಿ. ನನ್ನ ಯಾರೋ ಅಭಿಮಾನಿಗಳು ಹಾಕಿರ್ಬೋದು, ನನಗೆ ಗೊತ್ತಿಲ್ಲ. ಯು ಶೋ ಮಿ, ನಾನು ತೆಗಿಸ್ತೇನೆ. ಕಮಿಷನರ್ಗೆ ಹೇಳಿ ನಾನು ತೆಗಿಸ್ತೇನೆ. ನಂದೇ ಫ್ಲೆಕ್ಸ್ ಹಾಕಿದ್ದಾರೆ, ನಿಮ್ಮ ಎದುರುಗಡೆ ಸ್ಪೀಕರ್ ಫೋನ್ ಮಾಡಿ ಆಡಿಯೋ ರೆಕಾರ್ಡಿಂಗ್ ಹಂಗೆ ನಿಮ್ಗೆ ಕಳಿಸ್ತೇನೆ. ನಾನು ಹಾಕೋದ್ರಲ್ಲಿ ನಾನಿಲ್ಲ. ಅಭಿಮಾನಿಗಳು ಸಹಜವಾಗಿ ವ್ಯಕ್ತಪಡಿಸ್ತಾರೆ. ಆದರೆ ಅಭಿಮಾನಿಗಳು ವ್ಯಕ್ತಪಡಿಸಿದರೆ ಅದು ವೇದವ್ಯಾಸ ಕಾಮತದ್ದು ತೆಗೀರಿ, ಯಾರ್ದಿದ್ರು ತೆಗೀರಿ, ಸಿದ್ದರಾಮಯ್ಯದು ತೆಗೀರಿ. ನೀವು ವೇದವ್ಯಾಸ ಕಾಮತದ್ದು ತೆಗೆಯುವುದು, NMPಕ್ಕೆ ನೋಟಿಸ್ ಕೊಡೋದು, ಸಿದ್ದರಾಮಯ್ಯದಿದ್ದರೆ ಅಥವಾ ದಿನೇಶ್ ಗುಂಡೂರಾವ್ರದಿದ್ದರೆ, ಕಾದರಿದ್ರೆ ತೆಗೆಯದೇ ಬಿಡೋದು. ಈ ತಾರತಮ್ಯದ ಬಗ್ಗೆ ನನ್ನ ಆಕ್ಷೇಪ, ಅದನ್ನು ನಾನು ಮಾತಾಡಿದ್ದು. ತುಂಬ ಕಡೆ ಒಳಗೆ ಹೋಗಲ್ಲ ಸರ್. ಒಳ ಏರಿ ಅಂತ ಹೇಳಿದರೆ ಒಳಗೆ ಗಾಡಿ ಹೋಗಲ್ಲ ಅಂತ ಹೇಳ್ತಾರೆ. ಓಣಿ ಪ್ರದೇಶ 3, 4, 5 ಫೀಟಿನ ಕೆಳಗಡೆ ಇರೋ ಓಣಿಗೆ ಇವರು ಗಾಡಿ ಹೋಗಲ್ಲ ಅಂತ ಹೇಳ್ತಾರೆ. ಆ ಗಾಡಿ ಹೋಗದ ಕಾರಣ ಅವರು ಮುಂಚೆ ಏನಂತ ಮಾಡ್ತಾಯಿದ್ರು, ಇವರು ಕೆಲವರು ಈ ಸ್ಟಾಫ್ಗಳು ಹೋಗಿ ಮನೆಯಿಂದ ಕಲೆಕ್ಟ್ ಮಾಡ್ತಾಯಿದ್ರು. ಅದರಲ್ಲಿ ಏನಾಯಿತು, ವೆಟ್ ಮತ್ತು ಡ್ರೈ ಸೆಗ್ರಿಗೇಷನ್ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು ಬೇಡಿಕೆಯನ್ನು ಕಾರ್ಪೊರೇಷನ್ ಕಡೆಯಿಂದ ಆದೇಶ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕೆಲವು ಕಡೆಗಳು ವೆಟ್ ಮತ್ತು ಡ್ರೈ ಬದಲಾವಣೆಗಳು ಆ ಮನೆಯವರು ಮಾಡಿಲ್ಲ ಅಂತೇಳಿ ಆದರೆ ಅದನ್ನು ಇವರು ಹೋಗಿ ಆ ಓಣಿಯಲ್ಲಿ ಹೋಗಿ ಕಲೆಕ್ಟ್ ಮಾಡಲಿಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಅದನ್ನು ತೆಗೆದು ಮೇನ್ ರೋಡಿಗೆ ಬಿಸಾಡ್ತಾರೆ.
ನಾನು ಕೇಳುವಂಥದ್ದು ಡ್ರೈ ಮತ್ತು ವೆಟ್ಟನ್ನು ಸರ್ ತುಂಬ 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 ಓಣಿಯಲ್ಲಿದೆ ಸರ್, ತುಂಬ ಓಣಿಯಲ್ಲಿದೆ. ನಾನು ನಿಮಗೊಂದು ಈಗ ಈಗ ಇದು ಪತ್ರಿಕಾಗೋಷ್ಠಿ ಆದ ನಂತರ ನಿಮಗೊಂದು ಐದಾರು ಓಣಿಗಳು ಲಿಸ್ಟ್ ಮಾಡಿ ಕೊಡ್ತೇನೆ. ಅಲ್ಲಿಯ ಜನರ ಮನೆಯ ಫೋನ್ ನಂಬರ್ ಕೊಡ್ತೇನೆ, ಇವು ಎನ್ಕ್ವೈರಿ ಮಾಡ್ಕೊಳ್ಳಿ, ಅವರ ನೀವು ಮಾಹಿತಿ ತಗೊಳ್ಳಿ, ನಾನು ಕೊಡ್ತೇನೆ ನಿಮಗೆ. ಇದಕ್ಕೆ ಅಂದರೆ ಇಲ್ಲಿ ಬಾಯಲಿಲ್ಲ ಅಲ್ಲಿ ಹಾಂ ಸರ್ ಕಮಿಷನ್ ಹತ್ರ ಕೇಳಿದೆ, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡ್ತೀರಿ ಸರ್? ನಾನು ಒಂದು ಹೇಳ್ತೇನೆ ಕೇಳಿ, ಆಡಳಿತ ಮಾಡೋ ಶೈಲಿ ಹೇಗಿರಬೇಕು? ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಸರ್, ನಾವು ಕಸವನ್ನು ವಿಂಗಡಣೆ ಮಾಡುವಂಥ ನಾಳೆ ಸರ್ ಕೈಯಲ್ಲಿ ಸ್ಕೇಲ್ ಮತ್ತು ಬೆತ್ತ ಹಿಡ್ಕೊಂಡು ಹೀಗೆ ಮಾಡಿ ಪೆನಲ್ಟಿ ಹಾಕಿ ಮಾಡಿ ಬದಲಾವಣೆ ತರಲಿಕ್ಕೆ ಆಗಲ್ಲ ಸರ್. ಮನೆಗಳಿಗೆ ಹೋಗಿ ವೆಟ್ ಕಸ ಮತ್ತು ಡ್ರೈ ಕಸದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು 10 ಸಂಘ ಸಂಸ್ಥೆ, ಉದಾಹರಣೆಗೆ ರಾಮಕೃಷ್ಣಾಶ್ರಮ ಅಥವಾ ಅಲ್ಲಿ ಅಂಬಾಭವಾನಿ ಟ್ರಸ್ಟ್, ಹೀಗೆ ತುಂಬ ಟ್ರಸ್ಟ್ನವರು 3 ವಾರ್ಡ್ ಕೊಡಿ, ನಾವು ಎಲ್ಲ ಮನೆಗಳಿಗೆ ಹೋಗಿ ಇದನ್ನು ವಿಂಗಡಣೆ ಮಾಡುವಂಥ ಒಂದು ಜ್ಞಾನವನ್ನು ಅವರಿಗೆ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತೇಳಿ ನಾನು 10 ಸಲ ಅಂಬಾಭವಾನಿ ಟ್ರಸ್ಟ್ನವರಿಗೆ ಕರ್ಕೊಂಡು ಹೋದೆ. ಇನ್ನೂ ಆದೇಶ ಕೊಟ್ಟಿಲ್ಲ ಅವರಿಗೆ. ಅವರಿಗೊಂದು 3 ವಾರ ಕೊಟ್ಟರೆ ಅವರೊಂದು 10 ಜನರನ್ನು ಹಾಕಿ ಮನೆಗಳಿಗೆ ಡೈಲಿ ಹೋಗಿ ಅವ್ರು ಮಾಹಿತಿಯನ್ನು ಕೊಡ್ತಾರೆ. ವೆಟ್ ಬೇರೆ ಮಾಡಬೇಕು, ಒನ್ಸ್ ಇನ್ ಎ ವೀಕ್ ಡ್ರೈ ಕೊಂಡೋಗ್ಲಿ ಬರ್ತಾರೆ, ಅಷ್ಟು ತನಕ ಅವರು ಅದನ್ನು ಸಪ್ರೇಟ್ ಇಡಬೇಕು. ಆ ಡ್ರೈಯಿಂದ ಯಾವುದೇ ರೀತಿಯ ಸ್ಮೆಲ್ ಬರಲ್ಲ. ಹಾಗಿರುವಾಗ ಇದನ್ನೆಲ್ಲವನ್ನು ಅವರಿಗೆ ಮನೆಯವರಿಗೆ ತಿಳಿಯಬೇಕು. ಯಾಕಂದರೆ ಗಂಡ ಹೆಂಡತಿ ಕೆಲಸ ಮಾಡಿ ದುಡ್ದು ಇರುವಂಥ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರಿಗೆ ಸರ್ ಇದನ್ನೆಲ್ಲ ತಲೆಗೆ ಹೋಗಲ್ಲ. ಬೆಳಿಗ್ಗೆ ಆದ ಕೂಡಲೇ ಅವರ ಒತ್ತಡ, ಕೆಲಸದ ಒತ್ತಡ ಬಿಸಾಡಿ ಹೋಗ್ತಾರೆ, ತಪ್ಪಿಲ್ಲ ಸರ್. ಅವರಿಗೆ ಪ್ರಾಬ್ಲಮ್ ಅಂತ ಹೇಳಿದರೆ ಸರ್ ವಿಷಯ ಇಷ್ಟೇ, ಯಾವ ಆರೋಗ್ಯದ ಅಧಿಕಾರಿ ಸಂಬಂಧಪಟ್ಟವನು ಫೀಲ್ಡಿಗೆ ಹೋಗಿ ಮನೆಗೆ ಹೋಗ್ತಾನೆ ಸರ್? ದಿವಸಕ್ಕೊಂದು 50 ಮನೆಗೆ, ಒಂದು 100 ಮನೆಗೆ, 10 ಮನೆಗೆ ಯಾರಾದರೂ ಒಬ್ಬರು ಓದೋದು ತೋರಿಸಿ ಸರ್ ನನಗೆ. ಹೋಗಲ್ಲ ಸರ್ ಇವರು. ಹೋಗಿ ನೀವು ಮನವರಿಕೆ ಮಾಡಿದ ಜನರು ಬದಲಾವಣೆ ಆಗಲ್ಲ. ನನ್ನ ಮನೆಯನ್ನೇ ನನಗೆ ಬದಲಾವಣೆ ಮಾಡಬೇಕಾದ್ರೆ ನನ್ನ ಮಗನ ಹತ್ರ ನಾನೊಂದು 5 ಸಲ ಮಾತಾಡಬೇಕಿಲ್ಲ, ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಇದು ಪ್ರಕೃತಿಯ ಜಗತ್ತಿನ ನಿಯಮ ಆಗೋಗ್ಬಿಟ್ಟಿದೆ. ಹಾಗಿರುವಾಗ ನಾನು ಹೇಳಬೇಕು, ನಾನು ಇದನ್ನು ಇಷ್ಟೇ ಕೇಳುವಂಥದ್ದು, ಇದನ್ನು ಈ ರೀತಿಯ ಸರ್ಕಾರ ಇವತ್ತು ಅವ್ರು ಹೇಳಿದ್ದಕ್ಕೆ ಕೇಳುವಂಥದ್ದು ಎಲ್ಲ ರೀತಿಯಲ್ಲಿ. ಈಗ ನೀವು ಹೇಳಿದ್ರಿ ಸರ್ ಚುನಾವಣಾ ಆಯೋಗ ಸಪ್ರೇಟಾ, ಓಟು ಚೋರಿ ಅಂತ BJPಗೆ ತೋರಿಸ್ತಾರೆ ಸರ್ ಅವರು. ಕಾಂಗ್ರೆಸ್ನವ್ರು ಪ್ರೆಸ್ ಮೀಟ್ ಮಾಡುವಾಗ ಚುನಾವಣೆ ಓಟ್ ಚೋರಿಯ ಬಗ್ಗೆ ಪ್ರೆಸ್ ಮೀಟ್ ಮಾಡುವಾಗ ಕೇಳಬೇಕಲ್ಲ, ನೀವು ಚುನಾವಣಾ ಆಯೋಗಕ್ಕೆ ಬರೀರಿ, ಮಾತಾಡ್ರಿ, ಚುನಾವಣಾ ಆಯೋಗ ಮಾತಾಡಿ ಅಂತ ಕೇಳಬೇಕಲ್ಲ ಸರ್. ಡೈರೆಕ್ಟ್ಲಿ ಹಿಟ್ ಟು ದ BJP ಅಲ್ಲ. ಇನ್ಕಮ್ ಟ್ಯಾಕ್ಸು, ED ಮತ್ತೊಂದು ಎಲ್ಲ ಸಪ್ರೇಟ್ ಬಾಡಿ ಎಂಟಿಟಿ ಅಲ್ಲದು. ವಿಧಾನಸೌಧದೊಳಗಡೆ ನಿಂತು ಮಾತಾಡ್ತದಲ್ಲ ಇನ್ಕಮ್ ಟ್ಯಾಕ್ಸ್, ED BJPಯವರ ಎಂಥದ್ದು ಎಂಥ ಗೊಂಬೆ, ಕೈಗೊಂಬೆ ಹಾಗೆ ಮಾಡ್ತಾರೆ ಹೇಳ್ತಾರಲ್ಲ ಸರ್ ಇವರು. ಅಲ್ಲಿ ಕೂಡ ಇದು ನೀವು ಹೇಳಿದ ಪ್ರಶ್ನೆ ಅಪ್ಲೈ ಆಗಬೇಕಲ್ಲ, ಇಲ್ಲಿ ಆಗಬೇಕು ಅಂತೇಳಿ. ಅಂದರೆ ಅದಕ್ಕೆ ಹೇಳುವಂಥದ್ದು, ಯಾವ ಪಕ್ಷದ ಆಡಳಿತದ ವ್ಯವಸ್ಥೆಯಲ್ಲಿ ಇದನ್ನು ಎಲ್ಲವನ್ನು ಸರಿಪಡಿಸುವಂಥ, ಇದಕ್ಕೆ ಸಮಯವನ್ನು ಕೊಡುವಂಥ ಸಾಮರ್ಥ್ಯ ಇಲ್ಲವೋ ಅವರು ರಾಜ್ಯವನ್ನು, ಈ ಕಾರ್ಪೊರೇಷನನ್ನು ಆಡಳಿತ ಮಾಡಲಿಕ್ಕೆ ಆಗಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.